ಕಡಬದ ಸಾರ್ವಜನಿಕ ರುದ್ರಭೂಮಿಯಲ್ಲಿ ಅರೆಸುಟ್ಟ ಸ್ಥಿತಿಯಲ್ಲಿ ಮೃತದೇಹವೊಂದು ಶನಿವಾರ ರಾತ್ರಿ ಕಂಡುಬಂದಿದೆ. ಕಡಬ ಸಮೀಪದ ಗೋಳಿಯಡ್ಕ ನಿವಾಸಿಯೋರ್ವರು ಶನಿವಾರದಂದು ಮೃತಪಟ್ಟಿದ್ದು, ಕಡಬದ ರುದ್ರಭೂಮಿಯಲ್ಲಿ ದಹನ ಕಾರ್ಯ ಮಾಡಲಾಗಿತ್ತು. ಮೃತ ವ್ಯಕ್ತಿಯ ಕುಟುಂಬ ಸದಸ್ಯರು ಮೃತದೇಹಕ್ಕೆ ಬೆಂಕಿ ಹಚ್ಚಿ ತೆರಳಿದ್ದರು ಎನ್ನಲಾಗಿದೆ. ಸಂಜೆ ವೇಳೆಗೆ ಸ್ಥಳೀಯ ಪರಿಸರದ ನಿವಾಸಿಗಳಿಗೆ ಸುಟ್ಟ ವಾಸನೆ ಬರಲಾರಂಭಿಸಿದ್ದು, ಸ್ಮಶಾನಕ್ಕೆ ತೆರಳಿ ನೋಡಿದಾಗ ಅರೆಸುಟ್ಟ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಈ ಸ್ಮಶಾನವನ್ನು ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಲಕ್ಷಗಟ್ಟಲೆ ಹಣ ವ್ಯಯಿಸುವ ಮೂಲಕ ಸಚಿವ ಎಸ್ ಅಂಗಾರ ಅವರ ಮೃತುವರ್ಜಿಯಿಂದ ದುರಸ್ತಿ ಮಾಡಲಾಗಿತ್ತು. ಆದರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲು ಜನರ ನಿಯೋಜನೆ ಮಾಡದಿರುವಂತಹ ಕಾರಣದಿಂದ ಈ ಅವಾಂತರ ಆಗಲು ಕಾರಣ ಎಂಬುದಾಗಿ ಸಾರ್ವಜನಿಕರು ಆರೋಪಿಸಿದ್ದಾರೆ. ಮರುದಿನ ಬೆಳಗ್ಗೆ ಮೃತದೇಹದ ಕೆಲವು ಭಾಗಗಳನ್ನು ನಾಯಿಗಳು ಕಚ್ಚಿಕೊಂಡು ಓಡಾಡುತ್ತಿದ್ದು ಹೀಗೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಒಟ್ಟಾರೆ ಮೃತದೇಹದೊಂದಿಗೆ ಅಂತಿಮ ಕ್ಷಣದಲ್ಲಿ ಸಿಗುವ ಗೌರವವು ಸಿಗದಂತಾಗಿದೆ. ಬಹಳ ಬೇಜಾರಿನ ಸಂಗತಿಯ ಜೊತೆಗೆ ಒಂದು ದೂರದಿಂದ ಇಲ್ಲಿ ಬಂದು ಶವ ಸಂಸ್ಕಾರವನ್ನು ನಡೆಸ್ಕೊಂಡು ಹೋಗಿರ್ತಾರೆ. ಆದರೆ ಕಾರಣಾಂತರ ಕಾರಣ ಏನು ಅಂತೇಳಿ ನಮಗೂ ಕೂಡ ಗೊತ್ತಿಲ್ಲ. ಅರೆಬೆನ್ನದ ಸ್ಥಿತಿಯಲ್ಲಿ ಆ ಶವ ಇಲ್ಲೇ ಬಾಕಿಯಾಗಿತ್ತು. ನಾಯಿಗಳು, ನೆರೆಕರೆಯ ನಾಯಿಗಳು, ಬೀದಿ ಬಿಡಾದಿ ನಾಯಿಗಳಿಗೂ ಬಂದು ಅದನ್ನು ಅಲ್ಲಿ ಇಲ್ಲಿ ಎಳೆದಾಡಿಕೊಂಡು ನಮಗೆ ವಿಶೇಷವಾದಂಥ ದುರ್ನಾಥ ಈ ನೆರೆಕರೆಯವರಿಗೆ ಬಂದಿತ್ತು. ಅದನ್ನು ಕೂಲಂಕುಷ ಪರಿಶೀಲನೆ ಮಾಡುವತ್ತ ಇಲ್ಲಿ ಬಂದಾಗ ಆ ಶವದ ದುಸ್ಥಿತಿಯನ್ನು ಕಂಡು ನಮಗೆ ಒಂದು ಮನಸ್ಸಿನಲ್ಲಿ ಬೇಜಾರಾಯಿತು. ಒಂದು ಮಾನವೀಯ ಮೌಲ್ಯಗಳು ಕೂಡ ಈ ಸಂದರ್ಭದಲ್ಲಿ ಮರೆತು ಹೋಗಿದೆಯಾ, ಮನುಷ್ಯನ ಹೆಣಕ್ಕೂ ಕೂಡ ಒಂದು ಬೆಲೆ ಇಲ್ಲದಂಥ ಪರಿಸ್ಥಿತಿ ಉಂಟಾಗಿದೆಯಾ ಎನ್ನುವಂಥ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದವು. ಮೊದಲು ಇದರ ಮಾಡು ದುಸ್ಥಿತಿಯಲ್ಲಿತ್ತು. ಇಲ್ಲಿಯ ಸ್ಥಳೀಯರ